ಕಳೆದ 4 ವರ್ಷದಲ್ಲಿ BJP ಮಾಡಿದಂತಹ ಭ್ರಷ್ಟಾಚಾರ, ಆಡಳಿತದ ವೈಫಲ್ಯ, ತಾರತಮ್ಯದ ಬೆಲೆ ಏರಿಕೆ, ಟ್ಯಾಕ್ಸ್ ಇದನ್ನು ಜನರು ಬೇರೆ ಕಡೆ ಗಮನ ಸೆಳೆಯಲಿಕ್ಕೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿಕೊಂಡು ಎಲ್ಲ ಪ್ರಯತ್ನ ಮಾಡಿದರೂ ಕೂಡ ಜನರ ಆ ನೋವು ಇನ್ನೂ ಕೂಡ ಹೋಗಲಿಲ್ಲ. BJP ಆಡಳಿತದಿಂದ ಜನಸಾಮಾನ್ಯದ ನೋವು ಅದು ನಾಡಿನ ಚುನಾವಣೆಯಲ್ಲಿ ಮತದ ಮೂಲಕ ತೋರಿಸ್ತಾರೆಂಬ ವಿಶ್ವಾಸ ನಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜನಸಾಮಾನ್ಯವಂತ ನೋವು ಅದನ್ನು ಶಮನಗೊಳಿಸುವುದೇ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್. ಆದ ಕಾರಣ ಈ ಚುನಾವಣೆಯಲ್ಲಿ ಮತದಾರರು, ಜನಸಾಮಾನ್ಯರು BJPಯನ್ನು ಸೋಲಿಸುವುದು ಗ್ಯಾರಂಟಿ, ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವುದು ಕೂಡ ಗ್ಯಾರಂಟಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟಂತ ಈ ಯೋಜನೆಯನ್ನು ಅತಿ ಶೀಘ್ರದಲ್ಲೇ ಅದು ನಾವು ಅನುಷ್ಠಾನ ಮಾಡಿಸಲಾಗುವುದು. ಯಾವುದೇ ಅದರಲ್ಲಿ ಇವತ್ತು ಸಂಶಯ ಬೇಡ. ಮೇಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೆಲವೇ ತಿಂಗಳಲ್ಲಿ 5 ಗ್ಯಾರಂಟಿ ಸ್ಕೀಮ್ನ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಜನರಿಗೆ ಮಾತು ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳು 6 ತಿಂಗಳಲ್ಲಿ ಕೂಡ ನಮ್ಮ ಸರ್ಕಾರ ಜನರಿಗೆ ಮುಟ್ಟಿಸಲು ವಿಫಲವಾದರೆ ನನ್ನ ಕ್ಷೇತ್ರದ ನನ್ನ ಆಯ್ಕೆ ಮಾಡಿದ ಶಾಸಕನಾಗಿದ್ದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇವೆ. 6 ತಿಂಗಳಿಗೆ ನೆಕ್ಸ್ಟ್ ಮಂತೇ ನಾವು ಮಾಡುವುದು. ಫಸ್ಟ್ ಮಂತಲ್ಲಿ ನಾನು ಮುಟ್ಟಿಸು ನಮ್ಮ ಜವಾಬ್ದಾರಿ. ಏನಾದರೂ ಹೆಚ್ಚೊಮ್ಮೆ 6 ತಿಂಗಳಲ್ಲಿ ಕೂಡ ಅನುಷ್ಠಾನ ಆಗಲಿಲ್ಲ ಅಂತ ಹೇಳಿದರೆ ನನ್ನ ಶಾಸಕ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತೇವೆ. ನಮಗಷ್ಟು ಗ್ಯಾರಂಟಿ ಇದೆ. ಕಾಂಗ್ರೆಸ್ ಹೇಳಿದ ಮಾತನ್ನು ಯಾವ ಕೂಡ ತಪ್ಪುವುದೂ ಇಲ್ಲ. ನಾವು ಜನರ ಬಳಿ ಮತ ಕೇಳಬೇಕಾದ್ರೆ ನಾವೇನು ಮಾಡಿದ್ದೇವೆ, ಏನು ಮಾಡ್ತೇವೆ ಅಂತ ಕೇಳಬೇಕು. ಬೇರೆ ಪಕ್ಷದವ್ರಿಗೆ ಏನಿಲ್ಲ, ಏನು ಅಧಿಕಾರದಾಗ ಏನು ಭ್ರಷ್ಟಾಚಾರ ಬಿಟ್ಟು ಬೇರೆ ಏನು ಮಾಡೋದು ಕೂಡ ಇಲ್ಲ. ಈಗ ಬಂದು ಜಾತಿ, ಧರ್ಮ, ಸಮುದಾಯ ಅಂತ ಹೇಳಿಕೊಂಡು ಜನರ ಮನಸ್ಸನ್ನು ಬೇರೆ ಕಡೆ ತಗೊಂಡು ಹೋಗಿ ಮತ್ತೆ ಅಧಿಕಾರದ ಕನಸನ್ನು ಕಾಣ್ತಾ ಇದ್ದಾರೆ. ಇದರಲ್ಲಿ ಅವರು ಖಂಡಿತವಾಗಿ ಇವತ್ತು ವಿಫಲ ಆಗ್ತದೆ.